ಜನಗಣತಿದೆಲ್ಲ ಕೆಲಸ ಕೊಟ್ಟು ಇಷ್ಟೇ ಕೆಲಸ ಮನೆಗೆ ಹೊತ್ತಿಡೋದು ಒಂದು ಕಷ್ಟ ಅರೆ ಇದನ್ನೆಲ್ಲ ಡೀಟೇಲ್ಸ್ ಎಲ್ಲ ಒಟ್ಟು ಮಾಡಿ ಎಲ್ಲ ಮಾಡೋಷ್ಟರೊಳಗೆ ಸಾಕತ್ತು. ಅದರೊಟ್ಟಿಗೆ ಈ ಸಂಘಕ್ಕೊಂದು ಸೇರ್ಕೊಂಡು ಆ ಸಂಘದಲ್ಲಿ ಯಾರೂ ಜವಾಬ್ದಾರಿ ತಗೊಂಬರೇ ಇಲ್ಲ. ಬ್ಯಾಂಕಿಗೂ ನಾನೇ ಹೋಯ್ಕ, ಸಾಲಕ್ಕೆ ಮಾತ್ರ ಎಲ್ಲರೂ ಮುಂದಿದ್ರು. ಕಂಪ್ಯೂಟ್ರ್ ಒಂದು ಇಟ್ಕೊಯ್ ಕೆಲದೆಲ್ಲ ನಂಗೆ ಈಸಿ ಆಯ್ತು. ನಮ್ಮ ಮನೆ ಕಂಪ್ಯೂಟ್ರ್ ಹಾಳ ಎಷ್ಟು ದಿನ ಆಯ್ತು. ಇದೊಂದು ಎಕ್ಸೆಲ್ ಶೀಟ್ ಹಿಂಗೆ ಓಪನ್ ಮಾಡ್ಕೊಂಬದಲ್ಲ, ರೈಟ್ ಕ್ಲಿಕ್ ಎಕ್ಸೆಲ್, ಇದರಲ್ಲಿ ಎಲ್ಲರ ಹೆಸರು ಹಾಕೊಂಡು ಎಷ್ಟು ಸಾಲ ಯಾರು ತಗೊಂಡದ್ದು ಎಷ್ಟಿದೆ ಇದೆಲ್ಲ ಮಾಡಿದ್ದೆ. ಅದು ಈಸಿ ಆಗ್ತದೆ ಹಂಗೆ ಮಾಡ್ಕೊಂಡ್ರೆ. ಕಡೆಗೊಂದು ಹೊರಗೆ ಹೋಗಿ ಪ್ರಿಂಟೆಡ್ ತಗೊಂಡ್ರೆ ಮುಂದೆ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಯ್ಲಕ್ಕೆ ಹೊಸ ಐಡಿಯಾ ಇದು, ಒಳ್ಳೇದಾಯ್ತು. ಹಂಗಾರ ಒಂದು 4 ಪೌಣಿ ಮಾಡ್ಕೊಂಡ್ಕೊಂಡು ಆ ಧರ್ಮಸ್ಥಳ ಸಂಘಕ್ಕೂ ಸೇರ್ಕೊಂಡಿದ್ದೆ, ಇದು ಬಂದು ಸಂಘಕ್ಕೆಲ್ಲ ಸೇರ್ಕೊಂಡಿದ್ದೆ. ಶ್ರೀಶಕ್ತಿ ಸಂಘಕ್ಕೆ ಹೋದ ತಿಂಗಳು ಕಟ್ಟಲಿಲ್ಲ ದುಡ್ಡು. ಈಚೆ ಬದಿಗೆ ಇದನ್ನೆಲ್ಲ ಮತ್ತೆ ಹತ್ಲ ಹೋಯ್ಲೇ ಇಲ್ಲ. ಟಾಯ್ಲೆಟಿಗೆ ಹೋಯ್ ಬತ್ತೆ. ಹಂಗೆ ಬಯಸ್ತಾರಲ್ಲ ಎತ್ತಿ ನನಗೆ ಬಯಸ್ತಾರೆ. ಮಾಡ್ದೆ ತಡಿ ಇವತ್ತು ಎಲ್ಲ ಡೇಟಾ ಡಿಲೀಟ್ ಮಾಡ್ತೀರಿ. ಏನಕ್ಕೆ ಡಿಲೀಟ್ ಮಾಡಿಡ್ತೆ, ಈಗ ಮಾಡಿಸ್ದೆ. ಕಂಪ್ಯೂಟ್ರ್ ಹಾಳು ಮಾಡಿಡ್ತೆ, ಬೇರೆ ಮುಡಿಗೆ ಹಾಕಿಡ್ತೆ. ಡಿಲೀಟ್ ರಿಮೂವ್ ಫ್ರಮ್ ಡಸ್ಟ್ಬಿನ್. ಎಲ್ಲೆಲ್ಲೂ ಸಿಕ್ಬಾರ್ದು ಇವ್ರಿಗೆ. ಹಂಗೆ ಒತ್ತಾಡಲಿ, ಹಂಗೆ ಮಾಡಿಸ್ದೆ. ನನಗೆ ಬೈದಿಸ್ದಂಗಲ್ಲ. ಡೋರ್ ಸೌಂಡ್ ಆಯಿತು. ಎಸ್ಕೇಪ್. ಅದೇನು ನಿಮ್ಗಿವಾಗ ಭಾಳ ಹೊಟ್ಟೆ ನೋವು. 3-4 ದಿನ ಆದರೂ ಹೊತ್ತೆಲ್ಲ ಒಂದು ಸಲ ಬಂದರೆ ಹಬ್ಬ. ಇವತ್ತು ಸಾಧಾರಣ ಅಡ್ಡಿಲ್ಲ, ಇನ್ನೇನು ರಗಳೆ ಇಲ್ಲ ಸುಮಾರು ದಿನಕ್ಕೆ. ಇದೆಂತ ಎಕ್ಸೆಲ್ ಶೀಟ್ ಇಲ್ಲ ಇಲ್ದ್ರೊಳಗೆ. ಎಕ್ಸೆಲ್ ಶೀಟ್ ಓಪನ್ ಮಾಡಿ ಇಟ್ಟಿದ್ದೆ, ಸೇವೂ ಮಾಡಲಿಲ್ಲ. ಅಯ್ಯೋ, ಕಂಪ್ಯೂಟ್ರ್ ಹ್ಯಾಂಗಾಯ್ತಲ್ಲ. ಎಂತಾಯ್ತಪ್ಪ ಕಂಪ್ಯೂಟ್ರಿಗೆ ಈಗ? ಒಂದು ಸಲ ಶಟ್ ಡೌನ್ ಮಾಡಿ ಕಾಂಬ. ಅಯ್ಯೋ ದೇವ್ರೆ, ಕಂಪ್ಯೂಟ್ರ್ ಓಪನ್ನೂ ಆಗ್ತಿಲ್ಲ. ಎಂತಾಯ್ತಪ್ಪ ನಾನು ಹಣೆ ಬರೋಕ್ಕೆ. ಇಷ್ಟೋ ತನಕ ಸರಿ ಇದ್ದದ್ದು ಕಂಪ್ಯೂಟ್ರ್, ಇಷ್ಟು ದಿನ ನಾನು ಉಪಯೋಗಿಸ್ಲಿಲ್ಲ. ಈಗ ಓಪನ್ ಮಾಡಿದ್ದೆ, ಒಂದು 10 ನಿಮಿಷ ಕೆಲಸ ಮಾಡಿನೋ ಇಲ್ಲೋ. ಹೇ ದೇವ್ರೇ, ಕೊಲ್ಕುಟ್ಕ ಎಂತಾಯ್ತು. ಇನ್ನೊಂದು ಖರ್ಚಿಗೆ ಬಂತ, ಎಂತ ಕತ್ತಿ. ಹೇ ದೇವ್ರೆ, ಎಂತ ಮಾಡೋದೀಗ? ನಂದಿನ್ನೂ ಸಂಬಳವೇ ಆಗಿಲ್ಲ. ಈ ಗೌರ್ಮೆಂಟ್ ಸಂಬಳ ಅಂತೂ ಒಂದು ತಿಂಗಳು ಕರೆಕ್ಟಾಗಿ ಬರ್ತಿಲ್ಲ. ಅತ್ಲಾಗೆ ಒಂದೊಂದು ಸತಿ 3 ತಿಂಗಳರೂ ಬರ್ತಿಲ್ಲ. ಕಾಯಿಗೆಲ್ಲ ಒಟ್ಟಿಗೆ ಬರ್ತದ ಕಡೆಗೆ. ಈ ಸತಿ ಎಷ್ಟು ದಿನಕ್ಕೆ ಬರ್ತತ್ತೋ ಎಂತ ಕರ್ಮವು. ಒಂದು ಕೆಲಸ ಮಾಡ್ತೆ, ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಒಳ್ಳೇದು. ಸೀದಾ ಅಡುಗೆ ಮನೇಲಿ ಎಂಥರ ಮಾಡ್ತಿರ್ತೆ. ಇಲ್ಲಾಂದರೆ ನನ್ನ ಮೇಲೆ ಬರ್ತತ್ತಿದ್ದೀಗ. ಅಲ್ಲ, ನನ್ನ ಮೇಲೆ ಬಪ್ಪದೆ ಅಂತ ನಾನೇ ಮಾಡಿದ್ದು. ನಾನು ಇಟ್ಕೊಂಡ್ರ ಮೇಲೆ ನಂದೇ ಅಲ್ಲ, ನಂದೇ ತಪ್ಪು. ನಾನೇ ಎಲ್ಲ ಯೂಸ್ ಮಾಡ್ತಿದ್ದದ್ದು. ಅವ್ರು ಎಂತಾಯ್ತು ನನ್ನ ಹಣೆ ಬರೋಕ್ಕೆ? ಒಟ್ಟು ಹಣೆ ಬರ ಹಾಳಾಗಿ ಹೋಯ್ತು. ಯಾವ ಗ್ರಾಚಾರು ಎಂಥದ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ ಮನೆಗಾರು ಹೋಪ ಮಂಗಿದ್ರೆ ಈಗ ಒಂದು ಸಲ ಅತ್ತಿ ಫೋನ್ ಮಾಡ್ರೆ ಸಾಕಿದಿತ್ತು. ಮೊನ್ನೆ ಎಲ್ಲ ಮಾಡಿದಾಗಳ ದೊಡ್ಡ ಗೊತ್ತು ಮಾಡ್ಕೊ ಎತ್ತಲೇ ಇಲ್ಲ ನಾನು. ಈಗ ಒಂದು ಸಲ ಕರೆದ್ರೆ ಸಾಕು ಹೋಪ್ದತ್ಲಾಗೆ. ಇನ್ನೆಂತ ಮಾಡೋದು? ಎಲ್ಲರೂ ಮರ್ಯಾದೆ ಇಲ್ಲ. ಆರು ಎಂಥದ್ದು ಒಂದು ಮಕ್ಕಳ ಗಣ್ಣೊಟ್ಟಿಗಿದ್ದೆ ಅಂದ್ಕೊಂಡು ಆಯ್ಕಂಡ್ಕಷ್ಟೇ. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ತೆ. ಶ್ಯಾಮಲನ್ನ ಇವತ್ತಂತೂ ಏನಾರ ಮಾಡಿ ಹೊರಗೆ ಹಾಕ್ತೀನಿ. ಇವಳು ಏನು 1 ಪೈಸೆ ಬಿಚ್ಚರ್ ಥರ ಕಾಣಿಸ್ತಿಲ್ಲ. ನಾನೇ ಅಂದರೆ ನನಗಿಂತ ಜಾಸ್ತಿ ಕಾಣಿಸ್ತಿಲ್ಲಲ್ಲ. ಚಿಗೂ ಇಲ್ಲ. ಎಲ್ಲೋ ಒಳಗಡೆ ಇರಬೇಕು. ಈಗಲೇ ಒಂದು ಪ್ಲ್ಯಾನ್ ಮಾಡ್ತೀನಿ. ಶ್ಯಾಮಲ, ಶ್ಯಾಮಲ. ಮುಖ ಮಾಡ್ಕೊಂಡ್ರೆ ಡೌಟ್ ಬರ್ತದೆ ಅಂತ ಚೆನ್ನಾಗಿ ಆಡ್ತಿಪ್ಪ. ಹೇಳಿ ಅತ್ತಿಗೆ, ಹೊಲದ್ದೆಲ್ಲ ಆಯ್ತಾ? ಎಂತ ಕಾಫಿ ತರಬೇಕಿತ್ತಾ? ಇಲ್ಲಮ್ಮ, ಕಾಫಿ ಎಲ್ಲ ಏನು ಬೇಡ. 6000 ರುಪೀಸ್ ಕೊಡು. 6000? ಯಪ್ಪ, ಅಷ್ಟೊಂದು ದುಡ್ಡು ಎಂತ ಕತ್ತಿಗೆ? ಎಂತಕ್ಕೆ ಅಂದರೆ ಅಲ್ಲಿ ಬಾತ್ರೂಮ್ ಬ್ಲಾಕ್ ಆಗಿದೆ. ಇಷ್ಟು ತನಕ ಕೇಳಿಸ್ಕೊಂಡಿಲ್ವ ನೀನು? ಪ್ಲಂಬರ್ ಬಂದು ಹೇಳಿದ್ನ. ಫುಲ್ ಬ್ಲಾಕ್ ಆಗಿ ಇಡೀ ಅಪಾರ್ಟ್ಮೆಂಟೇ ಬ್ಲಾಕ್ ಆದಂಗೆ ಆಗಿದೆಯಂತೆ, ಗೊತ್ತಾ? ನಮ್ಮನೆ ಡ್ರೈನೇಜ್ ಇದೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಯಾರೋ ಲೆಟ್ರಿನ್ದು ಇದರೊಳಗೆ ಏನು ಹಾಕ್ಬಿಟ್ಟಿದ್ದಾರಂತೆ ನೋಡು. ಇನ್ಯಾರು ಹಾಕ್ತಾರೆ? ಎಂತ ಹಾಕಿರಂಬ್ರತ್ತಿಗೆ? ನಮ್ಮ ಮನೆಯಿಂದ ಯಾರು ಹಾಕ್ತಾರೆ? ನಾವೆಲ್ಲ ಯಾಕೆ ಹಾಕತ್ತು? ಅವ್ರಿಗೆ ಹೇಳ್ಕಿದ್ದಿತ್ತು ನೀವು, ನಮ್ದಲ್ಲ ಅನ್ಕೊಂಡು. ಎಲ್ಲ ಚೆಕ್ ಮಾಡಿದ್ದಾರೆ, ನಮ್ಮ ಮನೆದೇ ಪ್ರಾಬ್ಲಮ್ ಅಂತೆ. ಇನ್ಯಾರು ಹಾಕ್ತಾರಮ್ಮ? ಇಷ್ಟು ದಿನ ಯಾವತ್ತೂ ಪ್ರಾಬ್ಲಮ್ಮೇ ಆಗಲಿಲ್ಲ. 8 ಮನೆ ಇದೆ. 8 ಮನೆಯಲ್ಲಿ ಲೇಡೀಸ್ ಇರೋದೇ ಕಡಿಮೆ. ನಮ್ಮ ಮನೇಲಿ ಇವಾಗ ಎಕ್ಸ್ಟ್ರಾ ನೀನೊಬ್ಳಂತ ಇರೋದು. ನಾನು ಇಷ್ಟು ವರ್ಷ ಇದ್ದೀನಿ, ಯಾವತ್ತೂ ಪ್ರಾಬ್ಲಮ್ ಬಂದಿಲ್ಲ. ಈಗ ಪ್ರಾಬ್ಲಮ್ ಬಂದಿದೆ ಅಂದರೆ ಏನರ್ಥ? ಫುಲ್ ಕ್ಲೀನ್ ಮಾಡಿಸ್ತಾ ಇದ್ದಾರೆ, ಪಿಟ್ಟೆಲ್ಲ ಓಪನ್ ಮಾಡಿಸಿದ್ದಾರೆ. ಅದಕ್ಕೆ 8000 ರುಪೀಸ್ ಆಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ? ನೀನು 6 ಕೊಡು, ನಾನು 2 ಕೊಡ್ತೀನಿ. ಯಾಕಂದರೆ ಪ್ರಾಬ್ಲಮ್ ನಿನ್ನಿಂದ ಆಗಿರೋದಲ್ವಾ, ನೀನೇ ದುಡ್ಡು ಕೊಡಬೇಕು. ಅಯ್ಯೋ
ಅತ್ತಿಗೆ ನಂಗೆ ಅಷ್ಟು ಗೊತ್ತಿಲ್ಲ. ನಾನು ಅದನ್ನೆಲ್ಲ ಅಲ್ಲಿಗೆ ಎಂತಕ್ಕೆ ಹಾಕ್ತೆ ಹೇಳಿ? ನಾನು ಅದೆಲ್ಲ ಅಲ್ಲಿ ಹಾಕಲಿಲ್ಲ ಅತ್ತಿಗೆ. ನಾನೆಲ್ಲ ಅತ್ತಿಗೆ ನಾನಲ್ಲ ಅತ್ತಿಗೆ. ನೀವೆಂತಕ್ಕೆ ಈ ಥರ ಮಾಡ್ತಿದ್ರಿ? ಇಲ್ಲ, ನೀವೆಂಥದ್ದು ಇಂಟೆನ್ಷನಿಂದ ಹಿಂಗೆ ಮಾಡ್ತಿದ್ರಿ. ನಿಮಗೆ ಗೊತ್ತು ನಾನು ಆ ಥರ ಎಲ್ಲ ಮಾಡೋದಿಲ್ಲ ಅಂದ್ಕೊಂಡು. ಹೌದೌದು, ಹಳ್ಳಿ ಜನಗಳು ಎಲ್ಲಿ ಹಾಕೋದು ಏನು ಅಂತ ಗೊತ್ತಾಗಿರಲ್ಲ. ಹಾಗೇನೆ ತೆಗೆದು ಅದ್ರೊಳಗೆ ಹಾಕ್ಬಿಟ್ಟಿರ್ತೆ ಹೆಂಗೂ ಹೋಗುತ್ತೆ ಅಂತ. ಇಲ್ಲಾಂದರೆ ಯಾಕೆ ಹಿಂಗಾಗುತ್ತೆ? ಇದು ಗೊತ್ತಿರೋ ವಿಷಯನೇ. ಮುಂಚೆನೂ ಒಬ್ಬರು ಹೀಗೆ ಮಾಡೋಕ್ಕೆ ಬಂದಿದ್ದರು. ಆಮೇಲೆ ಬೈದು ನಾನು ಸರಿ ಮಾಡಿಸಿದ್ದೆ, ಈ ಥರದ್ದೆಲ್ಲ ಮಾಡಬೇಡಿ ಅಂತ. ನೀನು ಎಲ್ಲಿ ಹಾಕೋದು ಏನಂತ ಕೇಳು ಇಲ್ಲ, ನಿಂದೇ ಕೆಲಸ ಇರುತ್ತೆ ಇದು. ಅದೆಲ್ಲ ಬೇಡಮ್ಮ, 6,000 ರೂಪಾಯಿ ಇಡು ಅಷ್ಟೇ. ಮಾಡಿರೋ ತಪ್ಪಿಗೆ ಇವಾಗ ಶಿಕ್ಷೆ ಅಷ್ಟೇ. ದುಡ್ಡು ಇಟ್ಬಿಡು. ನನ್ನ ಹತ್ರ ಅಷ್ಟೆಲ್ಲ ದುಡ್ಡು ಇಲ್ಲ. ಅನಾವಶ್ಯಕವಾಗಿ ನೀನು ಮಾಡಿರೋ ತಪ್ಪಿಗೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕಾಗಿದೆ. ಅವನ ಹತ್ರ ಹೇಳಿಸ್ಕೊಳ್ಳೋದಲ್ಲದೆ ದುಡ್ಡು ನಾನೇ ಖರ್ಚು ಮಾಡಬೇಕಂದ್ರೆ ಆಗಲ್ಲ. ಅತ್ತಿಗೆ ನಿಮ್ದು ಯಾಕೋ ಜಾಸ್ತಿ ಆಯ್ತು ಅತ್ತಿಗೆ. ನಾನು ಅಲ್ಲ ಅಂತ ಹೇಳ್ತಿದ್ನಲ್ಲ, ನನ್ನ ಮೇಲೆ ಹೇಳ್ತಿರಲ್ಲ. ನನಗೆ ಅಷ್ಟು ಗೊತ್ತಿಲ್ಲ ಯಾವುದನ್ನ ಎಲ್ಲಿ ಹಾಕು ಹೆಂಗೆ ಅನ್ಕೊಂಡು. ನಾನು ಎಂತಕ್ಕೆ ಹಾಕ್ತೆ? ನಿಮ್ಗೆ ಯಾಕೋ ಸುಮ್ಮನೆ ಇದ್ದಂಗೂ ಜಾಸ್ತಿ ಆಯ್ತು ನಿಮ್ಮದು. ನಾನು ಇನ್ನೇನು ಹೋಗ್ತಾ ಆಯ್ತಾ? ನಿಮ್ಮ ಮನೇಲಿ ಏನು ಐಕಂತಿಲ್ಲ. ನೀವೇನು ತಲೆ ಬಿಸಿ ತಗೊಂಡ್ಬೇಡಿ. ಇನ್ನು ಎಷ್ಟು ದಿನ ಇರ್ತಾಳೆ ಏನೋ ಅನ್ಕೊಂಡು. ಇನ್ನೊಂದು 3-4 ದಿನ ಟೈಮ್ ಕೊಡಿ. ನಾನು ಎಲ್ಲಾದ್ರೂ ಜಾಗ ಕಂಡು ಹೋತೆ. ನಾನು ಇರೋದಿಲ್ಲ. ಹಾಗೂ ಎಲ್ಲೂ ಸಿಕ್ಕಲಿಲ್ಲ ಅಂದರೆ ಅಮ್ಮನ ಮನೆಗೆ ಹೋತೆ ನಾನು. ಹೌದೌದು, ಈಗ ದುಡ್ಡು ಕೊಡು ಅಂತ ಹೇಳಿದ್ರು ಕೂಡಲೇ ಹೊರಟೆ ಅಲ್ಲ ನೀನು. ಎಲ್ಲಿಗೆ ಹೋಗ್ತೀನಿ ನಾನು ನೋಡ್ತೀನಿ. ದುಡ್ಡು ಇಟ್ಬಿಟ್ಟು ಜಾಗ ಖಾಲಿ ಮಾಡಷ್ಟೇ. ಅಮ್ಮ ನನ್ನ ಕಂಪ್ಯೂಟ್ರ್ ಯಾಕೋ ವರ್ಕ್ ಆಗ್ತಿಲ್ಲಮ್ಮ. ಹೌದಾ ಮಗನೇ, ಏನಾಯ್ತಾ ಕಂಪ್ಯೂಟರಿಗೆ? ಒಂದ್ಸಲ ಶಟ್ ಡೌನ್ ಮಾಡಿ ಓಪನ್ ಮಾಡಿ ನೋಡಬೇಕಿತ್ತು ಎಂತಾಗಿದೆ ಅಂತ. ಮತ್ತೆ ಕೂತ್ಕೊಂಡಿದ್ರಮ್ಮ ಆಗ ಸುಮಾರು ಹೊತ್ತು ಕೂತ್ಕೊಂಡು ಎಂಥದ್ದು ಮಾಡ್ತಾಯಿದ್ರು. ಅದ್ರ ಮೇಲೆ ಅದು ಯಾಕೋ ವರ್ಕ್ ಆಗ್ತಾನೆ ಇಲ್ಲಮ್ಮ. ನಂದೆಲ್ಲ ಸುಮಾರೆಲ್ಲ ಹೋಮ್ವರ್ಕ್ಸು ಎಲ್ಲ ಅದರೊಳಗೆ ಇತ್ತಮ್ಮ. ಎಂತ ಮಾಡೋದು ಗೊತ್ತಿಲ್ಲಮ್ಮ ನನಗಿವಾಗ. ನಾನು ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲ. ಅದೆಂಥದ್ದು ಹೋಮ್ವರ್ಕ್ ಅದು ಕಂಪ್ಯೂಟ್ರಲ್ಲಿ? ನಿನ್ನ ಅಮ್ಮ ನಿಂದೆಂತ ವಿಚಾರಿಸ್ಕೊಂತಿಲ್ಲ ಅನ್ಕೊಂಡೆ. ನಂಗೆ ಗೊತ್ತಿಲ್ಲ ಅನ್ಕೊಂಡ್ಬೇಡ. ಐ ಆಮ್ ಎ ಟೀಚರ್, ಓಕೆ? ಅದು ಇಲ್ಲ, ಒಟ್ಟು ಕಂಪ್ಯೂಟ್ರ್ ವರ್ಕ್ ಆಯ್ತು. ನಂಗೆ ಕಂಪ್ಯೂಟ್ರ್ ಬೇಕಷ್ಟೇ. ತಲೆ ಕೆಡ್ಸ್ಕೊಬೇಡ ಮಗನೆ. ನೋಡಿ ಶ್ಯಾಮಲ, ಕಂಪ್ಯೂಟ್ರ್ ರಿಪೇರಿ ಮಾಡೋರನ್ನ ಕರೆಸ್ತೀನಿ. ಅದೇನಿದೆ ಅದರದ್ದೆಲ್ಲ ಪೇ ಮಾಡಿಬಿಟ್ಟು ಈ 6,000 ರೂಪೀಸ್ ಇಟ್ಬಿಟ್ಟು ನೀನು ಎಲ್ಲಿಗೆ ಹೋಗ್ತಿ ಹೋಗಷ್ಟೆ. ಇನ್ನು ನಾನು ಒಂದು ಮಾತು ಎಕ್ಸ್ಟ್ರಾ ಆಡಲ್ಲ. ನನಗೆ ಮಾತಾಡೋಕ್ಕೂ ಟೈಮ್ ಇಲ್ಲ. ನಿಮ್ಮ ಸಾವಸ್ಸು ಬೇಡ. ಅಣ್ಣ ಬರಲಿ. ಅಣ್ಣ ಬಂದಿದ್ದೆ ನಾನು ಹೇಳಿ ಹೋಗ್ತಿರ್ತೆ. ನಿಮ್ಗೆ ಯಾರ್ದು ಗಲಾಟೆ ಬೇಡ, ಎಂಥದ್ದು ಬೇಡ. ಬರೀ ದುಡ್ಡಿನ ಪಿಚಾಚಿಗಳೇ ನೀವು. ಎಲ್ಲಿಗೆ ಹೋಗ್ತಿ ಹೋಗು. ನನ್ನ ಮಗನಿಗೆ ಬೈಯಕ್ಕೆ ಬಂದ್ಲು. ಏನ್ರಪ್ಪ, ಏನು ಎಲ್ಲರೂ ನನ್ನ ಇಷ್ಟೊಂದು ಬೈಕೋತಾ ಇದ್ದೀರಿ? ಬೈಕೊಳ್ಳಿ, ಎಷ್ಟಾದರೂ ಬೈಕೊಳ್ಳಿ. ಎಲ್ಲ ಹೆಂಗಿದ್ರಿ? ಯಾರು ಮಾತಾಡ್ತಿದ್ದು ಅನ್ಕಂಡ್ರಿಯಾ? ನಾನೇ ಶ್ಯಾಮಲ್ನೇ. ಕ್ವಾಣಿಯಿಂದ ನಿಮ್ಮನ್ನ ಮಾತಾಡ್ಸ್ತಿದ್ದೇವಲ್ಲ, ನಿಂತ್ಕೊಂಡು ಕೆಡಿ. ಅದಕ್ಕೆ ಕಣ್ರಿಯಾ ಎಲ್ಲ ಹೆಂಗಿದ್ರ? ಹೆಂಗೆ ಕಾಣಿ ನನ್ನ ಹತ್ರ ದುಡ್ಡು ಕೀಳಕ್ಕೆ ಮಾಡ್ತಿದ್ರಿ ಇವರೆಲ್ಲ. ಫಸ್ಟ್ ಇಲ್ಲಿಂದ ಹೋಯ್ತು ನಾನು. ಎಲ್ಲಿಗೆ ಹೋಗ್ತಾನೆ ಕಣ್ಣು ನೀವು ಒಂಚೂರು ಕಾಮೆಂಟಲ್ಲಿ ಹೇಳಿನಿ ಅಕ್ಕ. ನಮ್ಮ ಅತ್ತೆ ಮನೆಗಂತೂ ಹಪ್ಪಕ್ಕೆ ನಂಗೆ ಅನಿಸಿಲ್ಲ. ಮತ್ತು ವೀಡಿಯೋ ಇಷ್ಟ ಇದ್ದಿದ್ರೆ ಲೈಕ್ ಮಾಡ್ಕ. ಹೊಸ್ದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ವೀಡಿಯೋ ಕಾಣ್ತಿದ್ದಾರಲ್ಲ ಹೀಗೆ ನಮ್ಮ ವೀಡಿಯೋ ಕಂಡು ಹೆಚ್ಚು ಪ್ರೋತ್ಸಾಹ ಕೊಡಿನಿ ಅಕ್ಕ.